ರೈತರು ಹಲವು ವರ್ಷಗಳಿಂದ ಕೃಷಿ ಮಾಡುತ್ತಿದ್ದರೂ ಭೂಮಿಯ ಮಾಲಕತ್ವ ಅವರಿಗೆ ಇರಲಿಲ್ಲ ಎನ್ನುವ ಕಾರಣಕ್ಕೆ ಸರ್ಕಾರ ಅಕ್ರಮ ಸಕ್ರಮದ ಮೂಲಕ ಅವರಿಗೆ ಹಕ್ಕುಪತ್ರ ನೀಡುತ್ತಿದೆ. ಇದು ಅಪೂರ್ವ ಮತ್ತು ಮಹತ್ವದ ಕಾರ್ಯ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ವಿ. ಸುನೀಲ್ ಕುಮಾರ್ ಹೇಳಿದರು. ಅವರು ಪುತ್ತೂರು ತಾಲೂಕು ಆಡಳಿತ ವತಿಯಿಂದ ಪುರಭವನದಲ್ಲಿ ಆಯೋಜಿಸಲಾದ ಸಾರ್ವಜನಿಕ ಕುಂದುಕೊರತೆ ಸಭೆ ಹಾಗೂ ಸಾಗುವಳಿ ಚೀಟಿ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ವಿದ್ಯುತ್ ಇಲ್ಲದವರಿಗೆ ಪಂಚಾಯತ್ ಎನ್ಒಸಿ ಇಲ್ಲದೆ ವಿದ್ಯುತ್ ನೀಡುವ ಬೆಳಕು ಯೋಜನೆ, ಡೀಮ್ಡ್ ಫಾರೆಸ್ಟ್ನಿಂದ ರಾಜ್ಯದ 6.50 ಲಕ್ಷ ಹೆಕ್ಟೇರ್ ಜಾಗ ಬಿಡುಗಡೆಗೊಳಿಸಿ ಕಂದಾಯ ಇಲಾಖೆಗೆ ಹಸ್ತಾಂತರದಂತಹ ಮಹತ್ವದ ನಿರ್ಧಾರಗಳನ್ನು ಬಿಜೆಪಿ ಸರ್ಕಾರ ಕೈಗೊಂಡಿದೆ. ರೈತರ ಕುಮ್ಕಿ, ಬಾಣೆ, ಅನುಭೋಗದ ಅವಕಾಶದ ಕುರಿತಂತೆಯೂ ಸಂಪುಟ ಸಮಿತಿ ಮಾಡಿ ಪರಿಹಾರ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಗ್ರಾಮ ಪಂಚಾಯಿತಿಗಿಂತ 9/11 ಅನುಮೋದನಾ ಅಧಿಕಾರವನ್ನು ಮೊಟಕುಗೊಳಿಸಿ ಗ್ರಾಮಾಂತರ ಪ್ರದೇಶದವರು ಮೂಡಾದಿಂದ ಅನುಮತಿ ಪಡೆದುಕೊಳ್ಳುವಂತೆ ಮಾಡಿದ ಆದೇಶವನ್ನು ಸಚಿವ ಸಂಪುಟ ಸಭೆಯಲ್ಲಿ ವಾಪಸ್ ಪಡೆಯಲು ನಿರ್ಣಯ ಕೈಗೊಳ್ಳಲಾಗಿದೆ. 1 ಎಕರೆಗಿಂತ ಅಧಿಕವಿದ್ದರೆ ತಾಲೂಕು ಕೇಂದ್ರದಲ್ಲಿ ಎನ್ಒಸಿ ಪಡೆಯಲು ಅವಕಾಶವನ್ನು ಕಲ್ಪಿಸಲಾಗಿದೆ ಎಂದರು. ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾರು ಕಳೆದ ಕೆಲವು ವರ್ಷಗಳಿಂದ ಸರ್ಕಾರಿ ಜಾಗಗಳಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡಿ ನಂಬರ್ 53ರಲ್ಲಿ 57ರಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ಅದನ್ನ ಸಕ್ರಮ ಮಾಡಿಕೊಡ್ಬೇಕು ಅನ್ನುವಂತ ಮನವಿಗಳನ್ನು ಕೊಟ್ಟಿದ್ರು. ಅಂತ ಮನವಿಗಳನ್ನ ಸನ್ಮಾನ್ಯ ಶಾಸಕರು ಪುರಸ್ಕರಿಸಿ ಸುಮಾರು 250 ಜನರಿಗೆ 256 ಜನರಿಗೆ ಇವತ್ತು ಹಕ್ಕುಪತ್ರಗಳನ್ನ ಇವತ್ತು ವಿತರಿಸ್ತಾ ಇದ್ದೇವೆ. ಇದೊಂದು ಬಹಳ ಅಪರೂಪವಾದಂತಹ ಮತ್ತು ಬಹಳ ಮಹತ್ವದ ಕಾರ್ಯಕ್ರಮ ಇದು. ಕಳೆದ 10 ವರ್ಷಗಳಿಂದ ನಮ್ಮ ಜಮೀನಿನ ಪಕ್ಕ ನಾವು ಕೃಷಿ ಚಟುವಟಿಕೆಗಳನ್ನು ಮಾಡಿದ್ರು ಕೂಡ ಆ ಭೂಮಿಯ ಮಾಲೀಕರಾಗಿರ್ಲಿಲ್ಲ. ನಾವ್ಯಾರು ಕೂಡ ಭೂಮಿಯ ಮಾಲೀಕತ್ವ ನಮಗೆ ಸಿಕ್ಕಿರ್ಲಿಲ್ಲ. ಆದ್ರೆ ಕೃಷಿ ಚಟುವಟಿಕೆಯನ್ನ ಮಾಡ್ತಾ ಇದ್ವಿ. ಕೃಷಿ ಚಟುವಟಿಕೆಯನ್ನ ಎಷ್ಟೇ ಮಾಡಿದ್ರು ಕೂಡ ಭೂಮಿಯ ಮಾಲೀಕತ್ವ ನಮ್ದು ಆಗಿಲ್ಲ ಅಂತ ಆದ್ರೆ ಯಾವುದೇ ಸೌಲಭ್ಯಗಳನ್ನ ಪಡೆಯಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಈ ಕಾರಣಕ್ಕೋಸ್ಕರ ಸರ್ಕಾರ ಬೇರೆ ಬೇರೆ ಹಂತಗಳಲ್ಲಿ ನಂಬರ್ 53ರಲ್ಲಿ ನಂಬರ್ 57ರಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ಯಾರು ಅತಿಕ್ರಮಣಗಳನ್ನು ಮಾಡಿ ಕೃಷಿ ಚಟುವಟಿಕೆಯನ್ನು ಮಾಡಿದರೋ ಅಂತವರನ್ನ ಸಕ್ರಮಗೊಳಿಸಬೇಕು ಅನ್ನುವಂತ ಕಾನೂನನ್ನು ಜಾರಿಗೆ ತಂದು ಅದು ಸುದೀರ್ಘವಾಗಿ ನಡೀತಾನೆ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾ. ರಾಜೇಂದ್ರ ಕೆವಿಯವರು ಮಾತನಾಡಿ, ಫಾರಂ 57ಗೆ ಸಂಬಂಧಪಟ್ಟಂತೆ 90,000 ಅರ್ಜಿಗಳಿವೆ. ಡೀಮ್ಡ್ ಫಾರೆಸ್ಟ್ ಕಂದಾಯ ಇಲಾಖೆಗೆ ಹಸ್ತಾಂತರದಿಂದ ಜಿಲ್ಲೆಯಲ್ಲಿ ಸುಮಾರು 32,000 ಹೆಕ್ಟೇರ್ ಭೂಮಿ ಸಾರ್ವಜನಿಕ ಬಳಕೆಗೆ ಲಭ್ಯವಾಗಲಿದೆ ಎಂದವರು ಹೇಳಿದರು. ಈ ಒಂದು ಹಂತದಲ್ಲಿ ಕಂದಾಯ ಇಲಾಖೆ ಒಳಗಡೆ ನಮ್ಮ ಜಿಲ್ಲೆಯಲ್ಲಿ ಫಾರ್ಮ್ 57ಗೆ ಸಂಬಂಧಪಟ್ಟ ಹಾಗೆ 90,000ಕ್ಕಿಂತ ಜಾಸ್ತಿ ಅರ್ಜಿಗಳಿದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ ಹಾಗೆ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ನಿರ್ಧಾರದಿಂದ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಅನ್ನು ಸಲ್ಲಿಸಿ ಡೀಮ್ಡ್ ಫಾರೆಸ್ಟ್ ಇಂದ ವಾಪಸ್ ಪಡೆದಿರುವಂತಹ ನಿಯರ್ಲಿ 32,000 ಹೆಕ್ಟೇರ್ ಭೂಮಿ ಕಂದಾಯ ಇಲಾಖೆಗೆ ವಾಪಸ್ ಬರೋದ್ರ ಮುಖಾಂತರ ನಮಗೆ ನಿವೇಶನ ರೈತರಿಗೆ ನಿವೇಶನವನ್ನು ಕೊಡೋದಾಗಿರ್ಬೋದು, ಅಕ್ರಮ ಸಕ್ರಮಗಳಾಗಿರ್ಬೋದು, ಬಹಳಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ 33 KV ಸ್ಟೇಷನ್, 110 KV ಸ್ಟೇಷನ್ ಮತ್ತು ಬೇರೆ ಬೇರೆ ಅಂಗನವಾಡಿ, ಶಾಲೆ, ಆಟದ ಮೈದಾನ, ಬೇರೆ ಬೇರೆ ವಿವಿಧ ಪಬ್ಲಿಕ್ ಪರ್ಪಸಸ್ಗಳಿಗೆ ರಿಸರ್ವ್ ಮಾಡೋದಕ್ಕೆ ಕಂದಾಯ ಇಲಾಖೆಗೆ ಅವಕಾಶನೂ ಕೂಡ ಸಿಗುತ್ತೆ. ಇದರ ಜೊತೆಗೆ 12,000 ಹೆಕ್ಟೇರ್ನಷ್ಟು ಡೀಮ್ಡ್ ಫಾರೆಸ್ಟ್ ಪಟ್ಟಿ ಒಳಗಡೆ ಫಾರೆಸ್ಟ್ ಆಗಿ ಉಳ್ಕೊಳ್ಳುವಂಥದ್ದು ಇದರೊಳಗಡೆ ಇರುತ್ತೆ. ಈ ಪಾಯಿಂಟ್ ಒಳಗಡೆ ನಾವೀಗ ಆಲ್ರೆಡಿ ಮನವರಿಕೆ ಮಾಡಿದ್ವಿ. ಫಾರ್ಮ್ 53 ಆಗಿರ್ಬೋದು, 57 ಆಗಿರ್ಬೋದು, 94C, 94CC ಒಳಗಡೆ ಅರ್ಹ ಫಲಾನುಭವಿಗಳಿಗೆ ಸಿಗಬೇಕು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಕಂದಾಯ ಇಲಾಖೆಯ ಕೋಆರ್ಡಿನೇಷನ್ ಬಹಳ ಇಂಪಾರ್ಟೆಂಟ್. ಇವೆಲ್ಲವೂ ಕೂಡ ಕೋಆರ್ಡಿನೇಷನ್ ಜನಗಳ ಅರ್ಹ ಫಲಾನುಭವಿಗಳಿಗೆ ಯಾವುದೇ ರೀತಿಯಾದಂತಹ ಕರಪ್ಟ್ ಪ್ರಾಕ್ಟೀಸಸ್ ಇಲ್ಲದೆ ನೇರವಾಗಿ ಸಿಗುವಂತಹ ಒಂದು ಕೆಲಸವನ್ನ ಜಿಲ್ಲಾಡಳಿತ ಮಾಡೋದಕ್ಕೆ ಗ್ರಾಮ ಪಂಚಾಯತಿ ಮತ್ತೆ ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ಕೋಆರ್ಡಿನೇಷನ್ ಒಳಗಡೆ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ನಾವು ಮಾಡ್ತಾ ಇದ್ವಿ.
ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ, ಸಂವೇದನಾಶೀಲ ಸರ್ಕಾರದಿಂದ ಜನರ ಎಲ್ಲ ಅವಶ್ಯಕತೆಗಳಿಗೆ ಸ್ಪಂದನೆ ನೀಡಲಾಗುತ್ತಿದೆ. ಆ ಮೂಲಕ ಇದು ಜನಪರ ಸರ್ಕಾರ ಎಂಬುದು ಸಾಬೀತಾಗಿದೆ. ರಾಮರಾಜ್ಯದ ಕನಸು ಬಿಜೆಪಿ ಸರ್ಕಾರದಿಂದ ನನಸಾಗುತ್ತಿದೆ ಎಂದು ಹೇಳಿದರು. ಕೋವಿಡ್ ಸಂದರ್ಭದಲ್ಲಿ ಒಂದು ಸರ್ಕಾರ ಜನರ ಆರೋಗ್ಯ ಜೀವ ರಕ್ಷಣೆ ಹೇಗೆ ಮಾಡಬೇಕು ಅಂತೇಳಿ ಕಳೆದ 2 ವರ್ಷದಿಂದ ನಿರಂತರ ಆರೋಗ್ಯದ ಬಗ್ಗೆ ಒಂದು ಸರ್ಕಾರ ಗಮನ ಕೊಡುವಂಥ ಸಂಗತಿಯನ್ನು ಮಾಡಿತ್ತು. 100ಕ್ಕೆ 100 ಆರೋಗ್ಯ ಕೊಡುವ ಜೊತೆಯಲ್ಲಿ ಮುಂದೆ 4, 5, 6 ಎಷ್ಟೇ ಅಲೆ ಬರಲಿ ಅದಕ್ಕೆ ಬೇಕಾದಂಥ ಆ ವ್ಯಾಕ್ಸಿನೇಷನ್ ಅನ್ನು ಕೂಡ ಮಕ್ಕಳಿಂದ ಆದಿಯಾಗಿ ವಯೋವೃದ್ಧರ ತನಕ ಕೊಡುವಂಥ ಸಂಗತಿಯನ್ನು ಮಾಡಿತ್ತು. ಆ ಜನರ ಆರೋಗ್ಯ ಅವರ ಕ್ಷೇಮ ಪಾಲನೆ ನಂತರ ಮತ್ತೆ ಆ ಜನಜೀವನ ಸಹಜ ಸ್ಥಿತಿಗೆ ಬಂದಾಗ ಒಂದು ಸರ್ಕಾರ ಕೋವಿಡ್ ಅಲ್ಲಿ ಹೇಗೆ ಸಂವೇದನಶೀಲವಾಗಿ ಆ ಜನರಿಗೆ ಬದುಕು ಕೊಟ್ಟಿದ ಅದೇ ರೀತಿಯ ಬದುಕನ್ನು ಇವತ್ತು ಸಂವೇದನಶೀಲ ಸರ್ಕಾರ ಇವತ್ತು ಜನರಿಗೆ ಮೂಲಭೂತ ಸೌಲಭ್ಯವನ್ನು ಕೂಡ ಕೊಡ್ತಾ ಇದೆ. ಸಂವೇದನಶೀಲ ಅಂತ ಯಾಕೆ ಉಲ್ಲೇಖ ಮಾಡ್ತಾರೆ ಅಂದ್ರೆ ಎಲ್ರಿಗೂ ಜೀವ ಇರ್ತದೆ, ಸರಿ ಅಲ್ಲ? ಆದ್ರೆ ಆ ಸಮಯಕ್ಕೆ ಸರಿಯಾಗಿ ಆ ವ್ಯಕ್ತಿ ಯಾವ ರೀತಿಯಾಗಿ ಸ್ಪಂದನೆ ಕೊಡ್ತಾನೆ ಅದರ ಆಧಾರದಲ್ಲಿ ಅವನ ವ್ಯಕ್ತಿತ್ವ ರೂಪಿತ ಆಗ್ತದೆ. ಅದೇ ರೀತಿಯಲ್ಲಿ ಸರ್ಕಾರ ಕೂಡ, ಅದೇ ರೀತಿಯಲ್ಲಿ ಕೂಡ ಒಬ್ಬ ಮಂತ್ರಿ ಕೂಡ ಸಂವೇದನಶೀಲ ಸರ್ಕಾರದ ಸಂವೇದನಶೀಲ ಒಬ್ಬ ಮಂತ್ರಿ ನಮ್ಮ ಸುನೀಲ್ ಕುಮಾರ್ ಅವರು. ಪುತ್ತೂರು ಗ್ರಾಮಾಂತರ ಜಿಲ್ಲೆಯಾಗುವ ನಿಟ್ಟಿನಲ್ಲಿ ಪೂರಕ ವಾತಾವರಣ ಕಲ್ಪಿಸಿಕೊಡಲಾಗುತ್ತಿದೆ ಎಂದು ಸಂಜೀವ ಮಠಂದೂರು ಹೇಳಿದರು. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್ ಸೋನಾವಾಣಿ, ಡಿವೈಎಸ್ಪಿ ಡಾ ಗಾನಾ ಪಿ ಕುಮಾರ್, ನಗರಸಭೆ ಅಧ್ಯಕ್ಷ ಜೀವನ್ ದರ್ಜೇನ್, ತಹಶೀಲ್ದಾರ್ ರಮೇಶ್ ಬಾಬು, ಪೂಡ ಅಧ್ಯಕ್ಷ ಭಾಮಿ ಅಶೋಕ್ ಶೆಣಿ ಉಪಸ್ಥಿತರಿದ್ದರು. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು.